ಮಂಗಳೂರಿನ ಪ್ರತಿಭೆ ಒಂದು ಅನಾವರಣಗೊಂಡಿದೆ. ರಚನಾ ಎಂಬ ಹುಡುಗಿ ಮಂಗಳೂರಿನ ಪ್ರತಿಭೆ. ಅವಳು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದ್ದಾಳೆ. ಅಂದರೆ ರಾಜ್ಯ ಮಟ್ಟದ ಸ್ಪರ್ಧೆ ನಡೀತಾ ಇದೆ, ರಾಷ್ಟ್ರೀಯ ಸ್ಪರ್ಧೆಗೆ ಸಮಗಟ್ಟುವಂಥ ಒಂದು ದಾಖಲೆಗಳನ್ನು ಮಾಡ್ತಾ ಇದ್ದಾಳೆ. ಆ ಪ್ರತಿಭೆ ಬಗ್ಗೆ ಒಂದು ವರದಿಯನ್ನು ನಾವು ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರಿನ ರಚನಾ ಎಸ್ ರಾವ್ ದಾಖಲೆಗಳನ್ನು ಮಾಡಿದ್ದಾರೆ. ಬಟರ್ಫ್ಲೈನಲ್ಲಿ ಸಾನ್ಯಾ ಡಿ ಶೆಟ್ಟಿ ಅವರು ದ್ವಿತೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ 4 ದಿನಗಳ ಕಾಲ ನಡೆದ ರಾಜ್ಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ ತೆರೆಗಂಡಿದೆ. ಮಂಗಳೂರಿನ ಸ್ವಿಮ್ಮಿಂಗ್ ಕ್ಲಬ್ನ ರಚನಾ ಎಸ್ ರಾವ್ 3 ಚಿನ್ನದ ಪದಕಗಳನ್ನು ಗೆದ್ದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ರಾಜ್ಯದ ಇತರ ಭಾಗಗಳಿಂದ ಈಜು ಸ್ಪರ್ಧೆಗಳು ಬೆಳಕಿಗೆ ಬಂದಿದ್ದು 14ರ ಹರೆಯದ ರಚನಾ ಅವರು ಮಂಗಳೂರಿನವರು ಎನ್ನುವುದು ಹೆಮ್ಮೆಯ ಸಂಗತಿ. ಇವರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ, ಪ್ರೋತ್ಸಾಹ ಕೊಡುವ ಪ್ರಾಯೋಜಕರು ಬೇಕಾಗಿದ್ದಾರೆ ಎಂಬ ಅಳಲನ್ನು ಅವರ ಕೋಚ್ ಹಾಗೂ ತಂದೆ ತಾಯಿ ಇಬ್ಬರೂ ಕೂಡ ಕೇಳಿಕೊಳ್ಳುತ್ತಿದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ರಚನಾ 14ರ ಹರೆಯದ ರಚನಾ ವಿವಿಧ ಕೂಟಗಳಲ್ಲಿ ಈಗಾಗಲೇ 100ಕ್ಕೂ ಅಧಿಕ ಪದಕಗಳನ್ನು ಗೆದ್ದಿದ್ದಾರೆ. ಮೈಸೂರಿನಲ್ಲಿ ಭಾನುವಾರ ಕೊನೆಗೊಂಡ ರಾಜ್ಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಬಾಲಕಿಯರ 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ 1 ನಿಮಿಷದ 15.95 ಸೆಕೆಂಡುಗಳಲ್ಲಿ ಗುರಿ ತಲುಪಿದ್ದಾರೆ. ಇವರೇ ನವದೆಹಲಿಯಲ್ಲಿ ಕಳೆದ ವರ್ಷ ನಡೆದಿದ್ದ ಖೇಲೋ ಇಂಡಿಯಾ ಕೂಟದಲ್ಲಿ 1.19.5 ಸೆಕೆಂಡುಗಳಲ್ಲಿ ಗುರಿ ತಲುಪಿದ್ದು ಅವರ ಇದುವರೆಗಿನ ಅತ್ಯುತ್ತಮ ಸಾಧನೆಯಾಗಿತ್ತು. ಸೊ ರಚನಾರವರ ತಾಯಿ ಸುಮಿತ್ರಾ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಸರ್, ಹೇಳಿ. ರಚನಾ ಅವರ ಸಾಧನೆ ಬಗ್ಗೆ ಏನಂತ ಅನಿಸ್ತದೆ, ಹೇಗೆ ಅನಿಸ್ತಾ ಇದೆ? ಸರ್ ತುಂಬಾ ಖುಷಿಯಾಗಿದೆ. ಅದ್ರ ಬಗ್ಗೆ ನಾವೇನ್ ಹೇಳಿದ್ರು ಕಡಿಮೆ. ಯಾಕೆಂದ್ರೆ ಕೋಚ್ ಅವಳಿಗೆ ಕಲ್ಸಿದ ಕಾರಣ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಹೇಳಿದ ಕಾರಣ ನಾವು ಬೆಂಗಳೂರಿಗೆ ಹೋಗೋದು, ಇಲ್ಲಾಂದ್ರೆ ಬೆಂಗಳೂರಿಗೆ ಹೋಗುದಿಲ್ಲ ಅಂತ ಇದ್ದದ್ದು ಆಕ್ಚುಲಿ. ಲೋಕೇಶ್ವರ್ ಹೇಳಿದ್ರು ಹೋಗಿ, ಸೀನಿಯರ್ ಇದ್ದಾಳೆ ಅಂತ. ಹಾಗೆ ಹೋದ ಕಾರಣ ಅಲ್ಲಿ ಸಹ ಒಳ್ಳೆ ಕೋಚಿಂಗ್ ಸಿಕ್ಕಿತ್ತು ನಮ್ಗೆ. ಸೊ ಅವಳು ಬೆಂಗಳೂರಿಗೆ ಹೋಗುವಾಗ ನೀವು ಅವಳ ಜೊತೆಲಿ ಹೋಗಿದ್ರಾ ಅಥವಾ ಅವಳೊಬ್ಬಳೇ ಇದ್ದದ್ದು, ಹೇಗೆ? ಇಲ್ಲ ಸರ್, ನಾನು ಹೋಗಿದ್ದೆ, ಅವಳೊಟ್ಟಿಗೆ ಹೋಗಿದ್ದೆ. 2 months ಅಲ್ಲೇ ಇದ್ದದ್ದು. ಒಟ್ಟಿಗೆ ರೂಮ್ ಮಾಡ್ಕೊಂಡಿದ್ರಾ? ಸರ್ ಪಿ ಜಿ ಅಲ್ಲಿ ಇದ್ದದ್ದು ಸರ್. PG-ಯಲ್ಲಿ. ಓಕೆ. ಈಗ ರಚನಾ ನಿಮ್ಗೆ ಅನಿಸ್ತಾ ಇದೆ ಈ ಮಟ್ಟದ ಸಾಧನೆ ಮಾಡ್ತಾಳೆ ಅಂತ ನಿಮ್ಗೆ ಯಾವಾಗ ಅನಿಸ್ತಾ? ಇಲ್ಲ ಸರ್, ಎಕ್ಸ್ಪೆಕ್ಟೇ ಇರ್ಲಿಲ್ಲ. ಅಂದ್ರೆ ಮಾಡ್ತಾ ಇದ್ಲು, ಬಟ್ ಈ ಇದ್ರಲ್ಲಿ ಬರ್ತಾಳೆ ಮಾಡ್ಬೋದು. ಯಾಕೆಂದ್ರೆ ಲಾಸ್ಟಿಗೆ ಅವಳ ಟೈಮಿಂಗ್ಸ್ ಏನು ನನ್ಗೆ ಅಷ್ಟು ಅನ್ಸ್ತಾ ಇರ್ಲಿಲ್ಲ. ಬಟ್ ಮೊನ್ನೆ ಕಾಂಪಿಟೇಷನ್ ಅಲ್ಲಿ ಒಳ್ಳೆ ಟೈಮ್ ಕೊಟ್ಟಿದ್ದಾಳೆ, ತುಂಬಾ ಖುಷಿಯಾಗಿದೆ. ಹೌದಾ? ಎಸ್ ಸರ್. ಓಕೆ. ನಿಮ್ಗೆ ಅಂದ್ರೆ ರಚನಾ ಇದು ಅಂದ್ರೆ ಸ್ವಿಮ್ಮಿಂಗ್ ನಲ್ಲಿ ಅವಳಿಗೊಂದು ಪ್ರತಿಭೆ ಸಾಮರ್ಥ್ಯ ಇದೆ, ಅವಳ ಪ್ರತಿಭೆ ಇದೆ ಅಂತ ಅನಿಸಿದ್ದು ಯಾವಾಗ, ಮತ್ತೆ ಹೇಗೆ ಅವಳಿಗೆ ನಾವು ಸಹಾಯ ಮಾಡಿದಿರಿ, ನೀವು ಅದು ಸಪೋರ್ಟ್ ಮಾಡಿದಿರಿ? ಇಲ್ಲ ಸರ್, ಅಂದ್ರೆ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು ಸಣ್ಣಲ್ಲಿರುವಾಗ. ಡಾಕ್ಟರ್ ಇದು ಮಾಡಿದಾಗ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸ್ವಿಮ್ಮಿಂಗ್ ಹಾಕಿ, ನೋ ಪ್ರಾಬ್ಲಮ್, ಒಳ್ಳೇದಾಗ್ತದೆ ಮತ್ತೆ ಹೆಲ್ತಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಹಾಗೆ ಅವಳಿಗೆ ಸಮ್ಮರಿಗೆ ಹಾಕಿದ್ದು. ಮತ್ತೆ ಸರ್ ರವೀಶ್ ಅಂತ ಇದ್ರು ಫಸ್ಟಿಗೆ, ಅವ್ರು ಹೇಳಿದ್ರು ಸ್ಪೋರ್ಟ್ಸ್ ಬ್ಯಾಚ್ ಕನೆಕ್ಟ್ ಅವಳನ್ನ ಇದು ಮಾಡಿ ಅಂತ, ಜಾಯಿನ್ ಮಾಡಿಸಿ ಅಂತ. ಅಲ್ಲಿ ತಕೊಳ್ತಾ ಇದ್ದು. ಮತ್ತೆ ಇವರು ಲೋಕೇಶ್ ಸರ್ ಬಂದ್ರು, ಆಮೇಲೆ ಒಳ್ಳೆ ಕೋಚಿಂಗ್ ಸಿಕ್ಕಿತ್ತು, ಮುಂದೆ ಬಂದ್ವಿ. ಓಕೆ. ಅಲ್ಲ, ಈಗ ರಚನಾ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾಳೆ, ಅಥವಾ ಅದಕ್ಕೆ ಬೇಕಾಗಿ ಅವಳು ಅಂದ್ರೆ ಸಾಕಷ್ಟು ಶ್ರಮ ಕೂಡ ವಹಿಸಬೇಕು. ಈ ಶ್ರಮ ಅಂದ್ರೆ ಹೇಗೆ ನೀವು ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ತಾಳೆ, ಹೇಗೆ? ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಇದುವರೆಗೆ. 2 hours ಸ್ಟಡಿಗೆ ಸಿಗ್ತದೆ ಅಷ್ಟೇ, ಅದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಇದ್ದಾಳೆ. ಬೆಳಿಗ್ಗೆ ಸಂಜೆ ಅಂತ ಟ್ರೈನಿಂಗಿಗೆ ಹೋಗಿ ನೋಡ್ಬೇಕು ಇನ್ನು ಹೇಗಾಗ್ತದೆ ಅಂತ. ಸೊ ಇದ್ರ ಜೊತೆಯಲ್ಲಿ ಅವಳಿಗಾಗಿ ನೀವು ಹಣವನ್ನು ಕೂಡ ವ್ಯಯ ಮಾಡ್ಬೇಕಾಗ್ತದೆ. ಹಣವನ್ನು ತುಂಬಾ ಅದು ಹೇಗೆ ಹೊಂದಿಸ್ತೀರಿ ಅಂತ? ಏನೇನೋ ಮಾಡ್ತಾ ಇದ್ದೇವೆ. ಅಲ್ಲ, ಏನೇನು ಅಂತ ಹೇಳುವಾಗ ನಿಮಗೆ ಅಂದ್ರೆ ನಿಮ್ಮ ಸಾಮರ್ಥ್ಯ ಇದೆಯಾ ಅವಳನ್ನ ಇನ್ನಷ್ಟು ಮೇಲಕ್ಕೆ ಒಯ್ಯುವುದು, ಅಥವಾ ಅವಳು ಇನ್ನೂ ಅಂದ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟಕ್ಕೆ ತಲುಪುವಂತ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾಳೆ, ತೋರಿಸ್ತಾ ಇದ್ದಾಳೆ. ಬಟ್ ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ಲ. ಹೇಗೇಗೋ ಟ್ರೈ ಮಾಡ್ತಾ ಇದ್ದೇವೆ, ಸಾಲ ಅದು ಇದು. ಹೌದಾ? ಸೊ ಯಾರಾದ್ರೂ ನಿಮಗೆ ಸಹಾಯ ಮಾಡುವವರು ಸಿಕ್ಕಿದ್ದಾರೆ ಈವರೆಗೆ? ಸಹಾಯ ಮಾಡುವರು ಅಂದ್ರೆ ಲಾಸ್ಟಿಗೆ ಅವಳು ನ್ಯಾಷನಲ್ಸ್ ಹೋಗುವಾಗ ರಾಮಕೃಷ್ಣದಿಂದ ಕೊಟ್ಟಿದ್ರು. ಮತ್ತೆ ಈಗ ಸಹ ರಾಮಕೃಷ್ಣ ಸ್ಕೂಲಿಂದ ಇದು ಕೊಟ್ಟಿದ್ದಾರೆ, ಅದು ಫೀಸ್ ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಕ್ಲಬ್ ಅಲ್ಲಿ ಸಹ ಕೋಚಿಂಗ್ ಇಲ್ಲ, ಕೋಚಿಂಗ್ ಫೀಸ್ ಇಲ್ಲ. ಅಂದ್ರೆ ಕೆಲವು ಸಹ ನಿಮಗೆ ರಿಯಾಯಿತಿ ಸಿಕ್ಕಿದೆ, ಅದರ ಹೊರತಾಗಿಯೂ ನಿಮಗೆ ಹೋಗಿ ಬರುವ ಮತ್ತು ಅವಳಿಗೆ ಬೇಕಾದ ಕೆಲವು ಪರಿಕರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರ್ತದೆ, ಅದೆಲ್ಲ ಖರ್ಚಿದೆ. ಅರ್ಥ ಆಗ್ಲಿಲ್ಲ.
ಅಲ್ಲ ಅಂದ್ರೆ ಅವಳ ಖರ್ಚನ್ನು ನಿಭಾಯಿಸಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು ಈಗ. ಕಷ್ಟ ಆಗ್ತಾ ಇದೆ, ಹ್ಮ್ ಬಟ್ ಹೇಗೋ ಹ್ಮ್. ಸಾಲ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್. ಓಕೆ ಓಕೆ. ಸೊ ನಿಮಗೆ ಪ್ರಾಯೋಜಕರ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ? ಅನ್ಸುತ್ತೆ, ಬಟ್ ನಾವು ಕೇಳಲಿಕ್ಕೆ ಆಗುದಿಲ್ಲ ಸರ್. ಅಲ್ಲ, ಯಾರು ಅಪ್ರೋಚ್ ಮಾಡಿದ್ದೀರಾ ಅಂದ್ರೆ ಈ ವಿಷಯದಲ್ಲಿ? ಮಾಡಿದ್ದೇವೆ ತುಂಬಾ ಜನ, ಬಟ್ ನಮ್ಗೆ ಅಷ್ಟಾಗಿ ರೆಸ್ಪಾನ್ಸ್ ಸಿಗ್ಲಿಲ್ಲ. ಪರ್ಟಿಕ್ಯುಲರ್ ಯಾವುದು ಕಂಪನಿಯವರು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಹೇಗೆ? ಇಲ್ಲ ಸರ್, ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ, ಮತ್ತೆ ಕೊಡ್ತಾರಾ ಇಲ್ವಾ ಅನ್ನೋ ಭಯ ಇತ್ತು, ಅದಕ್ಕೆ ಹೋಗ್ಲಿಲ್ಲ ಸರ್ ನಾವು. ಓಕೆ ಓಕೆ. ಒಟ್ಟು ನಿಮ್ಮ ಸಾಮರ್ಥ್ಯದ ಮೀರಿ ನಿಮ್ಮ ಅವಳಿಗಾಗಿ ನೀವು ವಿನಿಯೋಗ ಮಾಡ್ತಾ ಇದ್ದೀರಿ ಮತ್ತು ಅವಳನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದೀರಿ. ಒಂದು ಉತ್ತಮ ಪ್ರತಿಭೆಯನ್ನು ನಿಮ್ಮ ಕಷ್ಟದ ನಡುವೆಯೂ ಕೂಡ ನಿಮ್ಮ ಉತ್ತಮ ಪ್ರತಿಭೆಯನ್ನು ನಮ್ಮ ರಾಷ್ಟ್ರಕ್ಕೆ, ನಮ್ಮ ಇದಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅವರ ಲೋಕರಾಜ್ ವಿಟ್ಲ ಅವರ ಕೋಚ್ ಆಗಿರುವಂಥ ಲೋಕರಾಜ್ ವಿಟ್ಲರಿಂದ ಪಡೆಯಲು ಬಯಸ್ತೇವೆ. ಲೋಕರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಗರಡಿಯಲ್ಲಿ ಪಳಗಿದ ಬಾಲಕಿಯೊಬ್ಬಳು ರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡ್ತಾ ಇದ್ದಾಳೆ, ಏನನ್ಸ್ತಾ ಇದೆ ಸರ್ ನಿಮಗೆ? ಖುಷಿ ಆಗ್ತಾ ಇದೆ. ತುಂಬಾ ಕಷ್ಟಪಟ್ಟಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೇವೆ. ಹೀಗೆ ಹಾರ್ಡ್ ವರ್ಕ್ ಮಾಡಿದಾಗ ಪ್ರತಿಫಲ ಸಿಗುವಾಗ ಖುಷಿ ಆಗ್ತದೆ. ಈಗಾಗಲೇ ನಾವು ರಚನಾರ ತಾಯಿ ಸುಮಿತ್ರಾ ರಾವ್ ಜೊತೆ ಮಾತಾಡಿದ್ವಿ. ಅವರು ಹೇಳ್ತಾ ಇದ್ರು, ನಾವು ಕೋಚಿಂಗಿಗೆ ಯಾವುದೇ ಹಣ ಕೊಡ್ತಾ ಇಲ್ಲ, ಅದು ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕೆ ಸರ್, ಅಂದ್ರೆ ನೀವು ಆಕ್ಚುಲಿ ಪ್ರತಿಭೆ ಅಲ್ಲಿ ಬರೋರಿಗೆಲ್ಲ ಕೋಚಿಂಗ್ ಹಣ ತಗೊಳ್ತೀರಿ, ಇವಳಿಗೆ ಯಾಕೆ ಅಂತ ಫ್ರೀಯಾಗಿ ಮಾಡಿ ಕೊಟ್ಟಿದ್ದೀರಿ ಅಂತ? ಹಾಗೆಲ್ಲ ಒಂದು ಅವರು ಬಡತನದಿಂದ ಮೇಲೆ ಬಂದವರು, ಕಠಿಣ ಪರಿಶ್ರಮದಿಂದ ಮೇಲೆ ಬಂದವರು. ಆಮೇಲೆ ಇಂಥ ಸಾಧನೆ ಎಲ್ಲ ಮಾಡ್ಬೇಕು ಅಂತಿದ್ರೆ ತುಂಬಾ ಖರ್ಚಿರ್ತದೆ. ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕು ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಖರ್ಚಿರ್ತದೆ. ಸೊ ಒಂದು ಒಳ್ಳೆ ಸಾಧನೆ ಮಾಡುವಾಗ ನಾವು ಅವರ ಬೆನ್ನ ಹಿಂದಿಂದ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಸೊ ನಾವು ರಚನಾ ರಾವರ ತಾಯಿಯ ಮಾತನ್ನೇ ಹೇಳೋದಾದ್ರೆ, ನಾವು ಸಾಲ ಸೂಲ ಮಾಡಿ ಅವಳನ್ನು ಇದು ಮಾಡ್ತಾ ಇದ್ದೇವೆ, ನಮಗೆ ಸಾಕನಿಸ್ತಾ ಇದೆ ಅನ್ನೋ ಕೂಡ ಅಭಿಪ್ರಾಯವನ್ನು ಕೂಡ ಬಂದರು. ಅದಕ್ಕೆ ಪೂರಕವಾಗಿ ನೀವು ಏನು ಹೇಳಿಕೆ ಬಯಸ್ತೀರಿ ಸರ್? ಹೌದು, ಅವಳು ಫಸ್ಟ್ ಮೆಡಲ್ ಮಾಡುವಾಗ್ಲೇ ಅವರಿಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಇಂದೋರಲ್ಲಿ ಇತ್ತು. ಆವಾಗ ನ್ಯಾಷನಲ್ ಹೋಗ್ಲಿಕ್ಕೆ ಅವರಲ್ಲಿ ಹಣಕಾಸಿನ ಒಂದು ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ನಮ್ಮ ಕ್ಲಬ್, ಮಂಗಳ ಕ್ಲಬ್ ಈಜು ಸಂಸ್ಥೆಯ ಅಧ್ಯಕ್ಷರಾದಂತ ಪ್ರಮುಖ ರೈ ಅವರು ಮತ್ತೆ ನಮ್ಮ ಕಮಿಟಿಯ ಮೆಂಬರ್ಸ್ ಗಳೆಲ್ಲ ಸೇರಿ ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರು. ಹಾಗೆ ಅವಳ ಸ್ಕೂಲ್ನ ಕರೆಸ್ಪಾಂಡೆಂಟ್ ಮತ್ತು ಸ್ಕೂಲ್ನ ಆಡಳಿತ ಮಂಡಳಿ, ರಾಮಕೃಷ್ಣ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಅವರು ಕೂಡ ಶಾಲೆಯ ಲೆಕ್ಕದಲ್ಲಿ ಕೂಡ ಅವಳಿಗೆ ಒಂದು 10,000 ಸ್ಪಾನ್ಸರ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆಗಿಂದಲೇ ಅವಳಿಗೆ ಪ್ರೋತ್ಸಾಹ ಮಾಡಿದ್ರು. ಯಾಕಂದ್ರೆ ಒಂದು ನ್ಯಾಷನಲ್ಸ್ ಕಾಂಪಿಟೇಷನ್ ಹೋಗಿ ಬರ್ಬೇಕು ಅಂತಿದ್ರೆ ಕನಿಷ್ಠ ಪಕ್ಷ ಒಂದು 25,000 ಖರ್ಚಿರ್ತದೆ. ಹಾಗೆ ಮತ್ತೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ಒಂದು ರೇಸ್ ಅಲ್ಲಿ ಭಾಗವಹಿಸಿ ಒಂದು ಮೆಡಲ್ ಮಾಡ್ಬೇಕು ಅಂತಿದ್ರೆ ಒಂದು ರೇಸ್ ಸೂಟ್ ಅಂತೇಳಿ ಹಾಕ್ತಾರೆ ಅವರು, ಕಾಂಪಿಟೇಷನ್ಗೆ ಹಾಕುವಂತ ಒಂದು ರೇಸ್ ಸೂಟ್. ಈ ಹುಡುಗಿಯರ ಒಂದು ರೇಸ್ ಸೂಟಿಗೆ ಕನಿಷ್ಠ 28,000ದಿಂದ 33,000ದವರೆಗೆ ಖರ್ಚು ಉಂಟು. ಅಂತದ್ದು ಒಂದು ರೇಸ್ ಸೂಟ್ ನಾವು ತಕೊಂಡ್ರೆ ಅದನ್ನೊಂದು 7-8 ಸರ್ತಿ ಹಾಕಬಹುದು. ಅದರ ನಂತರ ಅದರಲ್ಲಿ ಅಷ್ಟು ರಿಸಲ್ಟ್ ಇರುವುದಿಲ್ಲ, ಅಂದ್ರೆ ಅದು ಫುಲ್ ಟೈಟ್ ಆಗಿ ಅವರ ಬಾಡಿಗೆ ಅಂಟಿಕೊಂಡಿರ್ತದೆ. ಸೊ ಅಂತ ರೇಸ್ ಸೂಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸಾಮಾನ್ಯದವರಿಗೆ ಕಷ್ಟ. ಒಂದು ವರ್ಷಕ್ಕೆ ಒಂದು 2-3 ಆದ್ರೂ ಪರ್ಚೇಸ್ ಮಾಡ್ಬೇಕಾಗ್ತದೆ. ಸ್ಟೇಟಿಗೆ ಒಂದು ಬೇಕಾಗ್ತದೆ, ನ್ಯಾಷನಲ್ಸ್ಗೆ ಒಂದು ಬೇಕಾಗ್ತದೆ. ಸೊ ಇಂತಹ ಇದರಲ್ಲಿ ಅದನ್ನೆಲ್ಲ ಹೊಂದಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಅಂತೇಳಿ ಹಾಗೆ ಅನಿಸ್ತಾ ಇದೆ. ಸೊ ಅದರ ಹೊರತಾಗಿಯೂ ಅವಳು ಸಾಧನೆ ಮಾಡ್ತಾ ಇದ್ದಾಳೆ ಮತ್ತು ಅವರಿಗೆ ಬೇಕಾದ ಪ್ರೋತ್ಸಾಹ ಸಿಗ್ತಾ ಇದೆ. ಹೌದು, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಅವಳು ರೀಸೆಂಟ್ ಆಗಿ ಒಂದು ಸ್ಟೇಟ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದು. ಸುಮಾರು 25 ವರ್ಷದ ಹಿಂದಿನ ಸ್ಟೇಟ್ ರೆಕಾರ್ಡ್ ಅದು. ಸಜಿನಿ ಶೆಟ್ಟಿ ಅಂತ ಹೇಳಿಕೊಂಡು ಬ್ಯಾಂಗ್ಳೂರ್ನವಳು ಮಾಡಿದಂತ ರೆಕಾರ್ಡ್. ಸುಮಾರು 1993ರಲ್ಲಿ ಮಾಡಿದಂತ ರೆಕಾರ್ಡ್ ಅದು. 25 ವರ್ಷಗಳ ಹಿಂದಿನ ರೆಕಾರ್ಡ್ ಅನ್ನ ಅವಳು ಬ್ರೇಕ್ ಮಾಡಿದ್ದಾಳೆ. ಹಾಗೆ ಅದರ ಜೊತೆಗೆ ನ್ಯಾಷನಲ್ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿದ್ದಾಳೆ. ಅಷ್ಟೆಲ್ಲ ಮಾಡ್ಬೇಕು ಅಂತಿದ್ರೆ ಅಂದ್ರೆ 25 ವರ್ಷದಿಂದ ಯಾರಿಂದ ಮಾಡ್ಲಿಕ್ಕೆ ಆಗದ ಸಾಧನೆಯನ್ನ ಅವಳು ಮಾಡಿದಾಳೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಹೆಮ್ಮೆ ತರುವಂತ ವಿಷಯ. ಓಕೆ, ಹಾಗಾದ್ರೆ ಇವಳಿಗೆ ಮುಂದೆ ಇನ್ನಷ್ಟು ಬೆಳಗಬೇಕು ಅಥವಾ ನಮ್ಮ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಅವಳು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅವಳಿಗೆ ಯಾವ ರೀತಿಯ ಪ್ರೋತ್ಸಾಹ ಬೇಕಾಗ್ತದೆ? ಏನು ಅಲ್ಲ, ಅವಳಿಗೆ ಇನ್ನೂ ಕೂಡ ಸ್ವಲ್ಪ ಅಂದ್ರೆ ಆರ್ಥಿಕವಾಗಿ ಅವಳಿಗೆ ಸ್ಪಾನ್ಸರ್ಸ್ ಬೇಕಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸ್ಪರ್ಧೆಗಳಿಗೆ ಆವಾಗ ಹೋಗಿ ಬರುವಂತದ್ದು. ಈಗ ಇದು ಮುಗ್ದ ಕೂಡಲಿಗೆ ನ್ಯಾಷನಲ್ಸ್ಗೆ ಹೋಗ್ಬೇಕು, ಪುಣೆಗೆ. ಜೂನ್ 24th ಇಂದ ಸ್ಟಾರ್ಟ್ ಆಗ್ತದೆ ಅದು. ಸೊ ಅಲ್ಲಿ ಕೂಡ ತುಂಬಾ ಕಾಂಪಿಟೇಷನ್ ಉಂಟು. ಅಲ್ಲಿ ಕೂಡ ಅವಳು ಸ್ಪರ್ಧಿಸಬೇಕು. ಅಲ್ಲಿ ಹೋಗಿ ಬರ್ಲಿಕ್ಕೆ ಖರ್ಚು ಉಂಟು.
ಯಾಕಂದ್ರೆ ಕಾಂಪಿಟೇಟರ್ಸ್ ಸುಮ್ನೆ ಬಸ್ಸಲ್ಲಿ ಇದರಲ್ಲೆಲ್ಲ ಪ್ರಯಾಣ ಮಾಡಿದ್ರೆ ಅವ್ರು ಸುಸ್ತಾಗ್ತಾರೆ. ಹೌದೌದು. ಆಮೇಲೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಅವ್ರದ್ದು. ಅಂದ್ರೆ ಎಲ್ಲಾ ಕಾಂಪಿಟೇಷನ್ಗಳು, ನ್ಯಾಷನಲ್ ರೇಸ್ಗಳು ಬರೀ ಫ್ರಾಕ್ಷನ್ ಅಲ್ಲಿ, ಸೆಕೆಂಡ್ಸ್ ಗಳಲ್ಲಿ ಮೆಡಲ್ ಮಿಸ್ ಆಗ್ತದೆ. ಹೌದೌದು. ಸೊ ಆವಾಗ ಅವರಿಗೆ ರೆಸ್ಟ್ ಒಳ್ಳೇದು ಬೇಕು, ಜರ್ನಿಯಲ್ಲೆಲ್ಲ ಅವರದ್ದು ಇದು ಹೆಲ್ತ್ ಹಾಳಾಗಬಾರ್ದು. ಸೊ ಅವರು ಇದು ಏರ್ ಟ್ರಾವೆಲ್ ಮಾಡ್ಬೇಕಾಗ್ತದೆ. ಸೊ ಇಂಥದನ್ನೆಲ್ಲ ಮಾಡ್ಬೇಕು ಅಂತಿದ್ರೆ ಅವರಿಗೆ ಬಹಳ ಕಷ್ಟ. ಸೊ ಅದೆಲ್ಲ ಅವರಿಗೆ ಬಹಳಷ್ಟು ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ದೇನೆ. ಹಾಗೆ ಮತ್ತೆ ಇದಾದ ನಂತರ ಒಂದು ಸೀನಿಯರ್ ಸ್ಟೇಟ್ ಮತ್ತು ಸೀನಿಯರ್ ನ್ಯಾಷನಲ್ಸ್ ಅಂತ ಇದೆ. ಅದರಲ್ಲಿ ಕೂಡ ಅವಳು ಭಾಗವಹಿಸಿದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಇದೇ ತರದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವಳಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಚಾನ್ಸಸ್ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಂತ ಒಂದು ಅರ್ಹತೆಯನ್ನು ಕೂಡ ಅವಳು ಗಳಿಸುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಗೆ ಆಯ್ಕೆ ಆಗ್ಬೇಕು ಅಂತಿದ್ರೆ 130 ನಲ್ಲಿ ಅವಳು 100 ಬ್ರೆಸ್ಟ್ ಸ್ಟ್ರೋಕ್ ಅನ್ನ ಮಾಡಬೇಕು. ಈಗ ಅವಳು 150 ನಲ್ಲಿ ಮಾಡ್ತಾ ಇದ್ದಾಳೆ. ಇನ್ನೂ ಒಂದು 2.5 ಸೆಕೆಂಡ್ಸ್ ಅವಳು ಅವಳ ಟೈಮಿಂಗ್ ಅನ್ನ ಉತ್ತಮ ಪಡಿಸಬೇಕಾಗಿದೆ. ಸೊ ಆ ರೀತಿ ಉತ್ತಮ ಪಡಿಸಿದ್ರೆ ಅವಳಿಗೆ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಗೆ ಅವಳಿಗೆ ಕ್ವಾಲಿಫಿಕೇಶನ್ ಸಿಗ್ತದೆ. ಸೊ ನಮ್ಮದೆಲ್ಲ ಆಸೆ ಒಂದು ಒಳ್ಳೆ ಸಾಧನೆ ಮಾಡಿ ಅವಳು ಮಂಗಳೂರಿನ ಹುಡುಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಅಂತ ಹೇಳಿಕೊಂಡು ನಮ್ಮದೊಂದು ಆಸೆ. ಸೊ ಆ ದಿಸೆಯಲ್ಲಿ ಅದಕ್ಕಾಗಲೇ ಒಂದು ಮಾಹಿತಿ ಪ್ರಕಾರ ಅಂದರೆ ಈ ಚಾಂಪಿಯನ್ಶಿಪ್ ಸಬ್ ಜೂನಿಯರ್ ಮತ್ತು ಜೂನಿಯರ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಳು ಪೂರ್ವದಲ್ಲಿ 2 ತಿಂಗಳು ಬೆಂಗಳೂರಿನಲ್ಲಿ ಇದ್ದು ತರಬೇತಿ ಪಡೆದಿದ್ದು ಅಂತ. ಸೊ ಅದ್ರ ಜೊತೆಯಲ್ಲಿ ಹೇಳ್ತಾ ಇದ್ರು, ಅಂದರೆ ಬೆಂಗಳೂರಿನಲ್ಲಿ ಇರಬೇಕು, ನಾನು ತಾಯಿ ಕೂಡ ಜೊತೆಯಲ್ಲಿ ಹೋಗಿದ್ರು ಅಂತ. ಸೊ ಅದೆಲ್ಲ ಅಂದ್ರೆ ಅಲ್ಲಿಯ ಖರ್ಚು ವೆಚ್ಚಗಳು ಅಂದ್ರೆ ಅದನ್ನ ನಿಭಾಯಿಸಿದ್ದು ಹೇಗೆ, ಯಾರು ನಿಭಾಯಿಸಿದ್ದು, ಹೇಗಾಗ್ತಾ ಇದೆ? ಅಲ್ಲ, ಅವರ ಮನೆಯವರೇ ನಿಭಾಯಿಸಿದ್ದು ಅದು ಖರ್ಚು ವೆಚ್ಚಗಳು. ಬಟ್ ಅದೇ ಅದೊಂದು ರೀತಿಯಲ್ಲಿ ಕಷ್ಟವೇ. ಯಾಕಂತ ಹೇಳಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ನಮಗೆ ಬೇಕಾದಷ್ಟು ಇದು ಫೆಸಿಲಿಟಿ ಇರುವುದಿಲ್ಲ. ಆಮೇಲೆ ನಾವು ಹೇಳ್ತೇವೆ, ಈಗ ಸ್ವಿಮ್ಮರ್ಸ್ ಗಳಿಗೆ ಒಂದು ಪೇಸಿಂಗ್ ಅಂತ ಹೇಳಿ ಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡುವಾಗ ಅವರದೇ ಸ್ಪೀಡಿನ ಸ್ವಿಮ್ಮರ್ಸ್ ಇದ್ರೆ ಅವರಿಗೆ ಒಂದು ಮೋಟಿವೇಶನ್ ಸಿಗ್ತದೆ, ಮತ್ತೆ ಪ್ರಾಕ್ಟೀಸ್ಗಳು ಒಳ್ಳೇದಾಗ್ತದೆ, ಚೆನ್ನಾಗಿ ಆಗ್ತದೆ. ಸೊ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಜಯರಾಜ್ ಸರ್ ಅಂಡರ್ ಅಲ್ಲಿ ನಾವು 2 ತಿಂಗಳ ತರಬೇತಿಗೆ ಕಳಿಸಿದ್ದೆವು. ಸೊ ಅಲ್ಲಿ ಒಳ್ಳೆಯ ತರಬೇತಿ ಸಿಕ್ಕಿ ಅವಳು ಪ್ರಾಯಶಃ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನೇ ತಂದು ಕೊಟ್ಟಿದ್ದಾಳೆ ನಮಗೆ. ಅದೇ ತಾಯಿ ಹೇಳ್ತಾ ಇದ್ರು, ನಾವು ಈ ಮಟ್ಟದ ನಿರೀಕ್ಷೆಗಳನ್ನು ಮಾಡಿರ್ಲಿಲ್ಲ. ನಮಗೆ ಅಂದ್ರೆ ಅವಳಿಗೆ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅವಳಿಗೆ ಅಂದ್ರೆ ಸ್ವಿಮ್ಮಿಂಗ್ ಗಳಿಸಿದ್ದು, ಬಟ್ ಅದು ಈ ರೀತಿ ಚಾಂಪಿಯನ್ ಹಂತಕ್ಕೆ ಅವಳು ತಲುಪ್ತಾಳೆ ಅಂತ ನಿರೀಕ್ಷೆಗಳು ಇರಲಿಲ್ಲ ಅಂತ. ಸೊ ಆ ಹಂತಕ್ಕೆ ತಲುಪಿದಾಳೆ. ಈ ಪ್ರತಿಭೆಯನ್ನು ಕಾಯ್ದುಕೊಳ್ಳುವ ದಿಶೆಯಲ್ಲಿ ಯಾರು ಸಹಾಯ ಮಾಡ್ಬೇಕಂತ ಹೇಳ್ತಾರೆ? ಕಂಪನಿಗಳು, ಸಾರ್ವಜನಿಕರು, ಯಾರು ಹೇಗೆ ಸಹಾಯ ಮಾಡ್ಬೋದು ಅಂತ? ಯಾವ್ದಾದ್ರು ಕಾರ್ಪೊರೇಟ್ ಇದರಿಂದ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೆ ಇರ್ತದೆ. ಕೆಲವು ಸ್ವಿಮ್ಮರ್ಸ್ ಗಳಿಗೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಈಗ ಸ್ಪೀಡೋ ಅಂತ ಹೇಳಿಕೊಂಡು ಇದು ಸ್ವಿಮ್ಮಿಂಗ್ ಫೀಲ್ಡ್ ಅಲ್ಲಿ ಒಂದು ಕಂಪನಿ ಇದೆ. ಅವರು ಅವರದೇ ಕಾಸ್ಟ್ಯೂಮ್ಸ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ. ನ್ಯಾಷನಲ್ ಸ್ವಿಮ್ಮರ್ಸ್ ಗೆ, ನ್ಯಾಷನಲ್ ಮೆಡಲಿಸ್ಟ್ ಗಳಿಗೆಲ್ಲ ಫ್ರೀ ಆಗಿ ಕೊಡ್ತಾರೆ. ವರ್ಷಕ್ಕೆ ಒಂದು 3-4 ಕೊಡ್ತಾರೆ. ಒಂದು 28-30 ಸಾವಿರದ ಕಾಸ್ಟ್ಯೂಮ್ ಗಳನ್ನ ವರ್ಷಕ್ಕೆ 4 ಫ್ರೀ ಆಗಿ ಕೊಟ್ಟರೆ ಅವರಿಗೆ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ಆಮೇಲೆ ಈ ಸರ್ತಿ ಅವರಿಗೆ ಒಂದು ಖೇಲೋ ಇಂಡಿಯಾದಲ್ಲಿ ಕೂಡ ಸೆಂಟ್ರಲ್ ಗವರ್ಮೆಂಟ್ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಸುಮಾರು 1 ಲಕ್ಷದ ಅಮೌಂಟ್ ಏನ ಬರ್ತಾ ಇದೆ ಅಂತ ಹೇಳಿಕೊಂಡು ಮಾಹಿತಿ ಇದೆ. ಸೊ ಆದ್ರೂ ಅದು ಒಂದು ಲೆಕ್ಕದಲ್ಲಿ ಅವರಿಗೆ ಸಪೋರ್ಟ್ ಆಗ್ತದೆ. ಈ ಟ್ರಾವೆಲಿಂಗ್ ಬೇರೆ ಬೇರೆ ಸಾಕಾಗುದಿಲ್ಲ, ಖಂಡಿತ ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ರಾಷ್ಟ್ರ ಈ ತರಬೇತಿಗೆ ಅದಕ್ಕೆ ಬೇಕಾಗುವಂತ ಫುಡ್ಗಳು, ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಬೇಕು ಅವರು. ಈಗ ಬ್ಯಾಂಗ್ಳೂರು ಅಥವಾ ಡೆಲ್ಲಿಯ ಸ್ವಿಮ್ಮರ್ಸ್ಗಳೆಲ್ಲ ಅವರಿಗೆ ಅಂತೇಳಿ ಪರ್ಸನಲ್ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಪರ್ಸನಲ್ ಜಿಮ್ ಟ್ರೈನರ್ ಇರ್ತಾರೆ. ಸೊ ಈ ತರ ಮತ್ತೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಇವರೆಲ್ಲ ಅವರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಆ ತರದ ಅವಳಿಗೆ ಫೆಸಿಲಿಟಿ ಇಲ್ಲ. ಎಲ್ಲವನ್ನು ಕೂಡ ಹೊಂದಿಸಿಕೊಳ್ಳಿಕ್ಕೆ ಅಷ್ಟು ಕಷ್ಟ. ಅವರದ್ದೇ ಪರ್ಸನಲ್ ಟ್ರೈನರ್, ಪರ್ಸನಲ್ ಫಿಸಿಯೋಥೆರಪಿಸ್ಟ್, ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಎಲ್ಲ ಇಟ್ಕೊಳ್ಳುವಷ್ಟು ಅವರಿಗೆ ಸಾಮರ್ಥ್ಯ ಇಲ್ಲ. ಸೊ ಇದೆಲ್ಲ ಸ್ವಲ್ಪ ಇದಿದೆ. ಅದೆಲ್ಲವನ್ನು ಕೂಡ ಹೊಂದಿಸಿಕೊಂಡ್ರೆ ಪ್ರಾಯಶಃ ಇನ್ನಷ್ಟು ಅವಳು ಮಿಂಚಬಹುದು ಅಂತೇಳಿ ಅನಿಸ್ತಾ ಇದೆ. ಓಕೆ, ಕೊನೆಯದಾಗಿ ರಚನಾ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವೀಗ? ಯಾವ್ದೇಳಿ? ರಚನಾಳ ವೈಯಕ್ತಿಕ ವಿಷಯದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವಳ ಒಳ್ಳೆ ಹುಡುಗಿ. ಅವಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮುಂದೆ ಇದ್ದಾಳೆ. ಬರೀ ಸ್ವಿಮ್ಮಿಂಗ್ ಅಲ್ಲಿ ಮಾತ್ರ ಅಲ್ಲ, ಕಲಿಯುವುದರಲ್ಲಿ ಕೂಡ ಕ್ಲಾಸಲ್ಲಿ ಮುಂದೆ ಇದ್ದಾಳೆ. ಆಮೇಲೆ ಭಾಷಣ ಸ್ಪರ್ಧೆ ಆಗ್ಲಿ ಅಥವಾ ಪ್ರಬಂಧ ಸ್ಪರ್ಧೆ ಆಗ್ಲಿ ಅದರಲ್ಲಿ ಮುಂದು. ಸಂಗೀತದಲ್ಲಿ ಕೂಡ ಒಳ್ಳೆ ವಿದ್ವತ್ತನ್ನು ಹೊಂದಿದ್ದಾಳೆ. ಸೊ ಎಲ್ಲ ಕ್ಷೇತ್ರಗಳಲ್ಲಿ, ಈವನ್ ಕ್ರಾಸ್ ಕಂಟ್ರಿ ರೇಸ್ ಇಲ್ಲಿ ಕಂಡಕ್ಟ್ ಮಾಡುವಾಗ ಕೂಡ ಅವಳು ಅಥ್ಲೆಟಿಕ್ಸ್ನವರ ಜೊತೆಯಲ್ಲಿ ರನ್ನಿಂಗ್ ಮಾಡಿ ಕೂಡ ಬ್ರಾನ್ಸ್ ಮೆಡಲ್ ಅನ್ನ ಪಡೆದಿದ್ದಾಳೆ. ರೀಸೆಂಟ್ ಆಗಿ ಇಲ್ಲಿ ಮಂಗಳೂರಲ್ಲಿ ನಡೆದ ಮ್ಯಾರಥಾನ್ಗಳಲ್ಲಿ 5th ಪ್ಲೇಸ್ ಮಾಡಿ ಒಂದು 5,000 ಕ್ಯಾಶ್ ಎಲ್ಲ ಪಡ್ಕೊಂಡಿದ್ದಾಳೆ. ಸೊ ಅಂದ್ರೆ ಅವಳು ಕೇವಲ ಒಂದು ಫೀಲ್ಡ್ ಅಲ್ಲಿ ಮಾತ್ರ ಅಲ್ಲ, ಇದು ಮೇನ್ ಆಗಿ ತೆಗೆದುಕೊಂಡಿದ್ದಾಳೆ ಸ್ವಿಮ್ಮಿಂಗ್ ಅನ್ನ. ಅದರ ಜೊತೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಮುಂದೆ ಇದ್ದಾಳೆ. ತುಂಬಾ ಕಠಿಣ ಪರಿಶ್ರಮ ಮಾಡುವಂತ ಹುಡುಗಿ.
ಹೇಳಿದನ್ನ ಅದೇ ತರ ಮಾಡ್ತಾಳೆ. ಆಮೇಲೆ ಡಯಟ್ ಕೂಡ ಹಾಗೆ, ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಡಯಟ್ ಮಾಡ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಫುಡ್ ತಿನ್ಬಾರದು, ಈ ಫುಡ್ ತಿನ್ಬಾರದು ಅಂತ ಹೇಳಿದ್ರೆ ಮಕ್ಕಳಿಗೆ ಅದು ಇಷ್ಟ ಆಗುದಿಲ್ಲ. ಆದ್ರೆ ಇವಳು ತನ್ನ ಸಾಧನೆಗೋಸ್ಕರವಾಗಿ ಅದನ್ನೆಲ್ಲ ಬಿಟ್ಟು ಕೊಟ್ಟಿದ್ದಾಳೆ. ಎಲ್ಲ ಫುಡ್ಗಳಲ್ಲಿ ಎಲ್ಲ ಅವಳನ್ನು ಬಿಟ್ಟು ಕೊಟ್ಟಿದ್ದಾಳೆ, ಬೇರೆ ಬೇರೆ ಇದನ್ನ ಬಿಟ್ಟು ಕೊಟ್ಟಿದ್ದಾಳೆ. ಅಂದ್ರೆ ಆ ರೀತಿಯ ತ್ಯಾಗ ಮಾಡಿದ್ರೆ ಮಾತ್ರ ಇದು ಕ್ಷೇತ್ರದಲ್ಲಿ, ಆ ರೀತಿಯ ಡೆಡಿಕೇಶನ್ ಇದ್ರೆ ಮಾತ್ರ ಈ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಧನ್ಯವಾದ ಲೋಕರಾಜ್ ಅವರೇ. ನಾವು ಕೂಡ ಹಾರೈಸ್ತಾ ಇದ್ದೇವೆ ಒಳ್ಳೆಯ ಪ್ರಾಯೋಜಕರು ಅವಳಿಗೆ ಸಿಗುವಂತಾಗಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು.